ಸಸೆಹಿತ್ಲುವಿನ ನಂದಿನಿ ನದಿಯಲ್ಲಿ ನಡೆದ ನದಿ ಉತ್ಸವದಲ್ಲಿ ಮಂಗಳ ಈಜು ಕ್ಲಬ್ ಸದಸ್ಯರು ವಿವಿಧ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿದ್ದಾರೆ. ಬಾಲಕರ ಈಜು ಸ್ಪರ್ಧೆಯಲ್ಲಿ ನಿಶಾಂತ್ ಭಟ್ ದ್ವಿತೀಯ ಸ್ಥಾನ, ಬಾಲಕಿಯರ ಈಜು ಸ್ಪರ್ಧೆಯಲ್ಲಿ ಆರಾಧನಾ ಬೇಕಲ್ ದ್ವಿತೀಯ ಸ್ಥಾನ ಹಾಗೂ ಮುಕ್ತ ಪುರುಷ ಮಹಿಳೆಯರ ಮಿಶ್ರ ಕಯಾಕಿಂಗ್ ಸ್ಪರ್ಧೆಯಲ್ಲಿ ನಾಗೇಶ್ ಹಾಗೂ ಪಂಚಮಿ ಪ್ರಥಮ ಸ್ಥಾನ ಹಾಗೂ ಶ್ರವಣ್ ಬೋಳೂರು ಮತ್ತು ಆರಾಧನಾ ಬೇಕಲ್ ತೃತೀಯ ಸ್ಥಾನವನ್ನು ಗಳಿಸಿ ಪ್ರಶಸ್ತಿ ಹಾಗೂ ನಗದು ಪುರಸ್ಕಾರವನ್ನು ಪಡೆದಿದ್ದಾರೆ. ಇನ್ನು ಈ ಎಲ್ಲ ಸ್ಪರ್ಧಿಗಳು ಕ್ಲಬ್ಬಿನ ಹಿರಿಯ ತರಬೇತುದಾರರಾದ ಶಿವಾನಂದ್ ಗಟ್ಟಿ ಮತ್ತು ತರಬೇತುದಾರರಾದ ಶಿಶಿರ್ ಎಸ್ ಗಟ್ಟಿ, ಶುಭಂ, ಕೀರ್ತನ್ ಎಸ್ ಶೆಟ್ಟಿ, ನಾಗರಾಜ್ ಬೆಂಗ್ರೆ ಮತ್ತು ರಾಜೇಶ್ ಬೆಂಗ್ರೆ ಇವರಿಂದ ನಗರದ ಕಾರ್ಪೊರೇಷನ್ ಈಜುಕೊಳದಲ್ಲಿ ಹಾಗೂ ದಿ ಮೆರೈನ್ ವ್ಯೂ ಬೀಚ್ ಕಯಾಕಿಂಗ್ ಕೊಳಚೆ ಕಂಬ್ಲಾ ಮುಲ್ಕಿ ಇಲ್ಲಿ ತರಬೇತಿಯನ್ನ ಪಡಿತಾ ಇದ್ದಾರೆ.